ಭತ್ತ ಕಟಾವಿಗೆ ಯಂತ್ರ ಬಂದಿದ್ದು ಗಂಟೆಯೊಂದಿಗೆ 2,500 ರೂಪಾಯಿ ದುಬಾರಿ ದರ ವಿಧಿಸುತ್ತಿದ್ದು ಮುಂದಿನ ಬಾರಿ ಭತ್ತ ಬೇಸಾಯ ಮಾಡಬೇಕೋ ಬೇಡವೋ ಎಂಬ ಚಿಂತೆ ಕಾಡುತ್ತಿದೆ ಎಂದು ಮಟ್ಟು ಭಾಗದ ರೈತರು ತಮ್ಮ ಹತಾಶಾ ಭಾವನೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಒಂದೆಡೆ ಗದ್ದೆಗಳಲ್ಲಿ ಹಡಿಲು ಬಿಟ್ಟಲ್ಲಿ ಸರ್ಕಾರ ಕ್ರಮ ತೆಗೆದುಕೊಳ್ಳುವ ಭೀತಿ, ಬೇಸಾಯ ಕೈಗೊಂಡ್ರೆ ನಷ್ಟವನ್ನ ಅನುಭವಿಸುವ ಸಂಕಷ್ಟ. ಒಂದೆಡೆ ಅಕಾಲಿಕ ಮಳೆ, ಮತ್ತೊಂದೆಡೆ ಉಕ್ಕೇರಿ ಹರಿದ ಹೊಳೆಯ ನೀರು. ಇವೆಲ್ಲದರ ನಡುವೆ ಹರಸಾಹಸ ಪಟ್ಟು ಭತ್ತದ ಬೆಳೆಯನ್ನ ಬೆಳೆಯಲಾಗಿದ್ದು, ಇದರ ನಡುವೆ ಉಭಯ ಸಂಕಟವನ್ನ ಅನುಭವಿಸುವ ಮಟ್ಟು ಭಾಗದ ರೈತರು ಈ ಬಗ್ಗೆ ಇಲಾಖಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಸೂಕ್ತ ನ್ಯಾಯವನ್ನ ಒದಗಿಸುವಂತೆ ಭತ್ತ ಬೇಸಾಯ ನಡೆಸುವ ವಸಂತ್ ಸುವರ್ಣ, ಹರೀಶ್ ಮಟ್ಟು, ಉದಯ್ ಬಂಗೇರ, ಸಂತೋಷ್ ಎಸ್ ಮಟ್ಟು, ಯಶವಂತ್ ಮತ್ತಿತರರು ಒತ್ತಾಯಿಸಿದ್ದಾರೆ. ಈ ರೈತರ ಸಮಸ್ಯೆಗಳ ಬಗ್ಗೆ ಕಾಪು ತಾಲೂಕು ಕೃಷಿ ಕೇಂದ್ರದ ಕೃಷಿಯಾಧಿಕಾರಿ ಪುಷ್ಪಲತಾ ಪ್ರತಿಕ್ರಿಯಿಸಿ, ಕಾಪು ತಾಲೂಕಿನಲ್ಲಿ ಕೃಷಿ ಕೇಂದ್ರದ ರೈತರಿಗೆ ಸೇವೆಯನ್ನ ನೀಡಲು ಸಿಎಚ್ಎಸ್ ಮೂಲಕ ಒಂದು ಕಟಾವು ಯಂತ್ರ ಇದೆ. ಜಿಲ್ಲಾಧಿಕಾರಿಯವರು ಕಟಾವು ಯಂತ್ರದ ಬಾಡಿಗೆ ದರವನ್ನು 1,800 ರೂಪಾಯಿ ಎಂದು ನಿಗದಿಪಡಿಸಿದ್ದಾರೆ. ಅದನ್ನ ಬುಕ್ಕಿಂಗ್ ಮಾಡಿದಲ್ಲಿ ಸೀನಿಯಾರಿಟಿ ಮೇಲೆ ಸೇವೆಯನ್ನ ಕೊಡಲಾಗುತ್ತದೆ. ರೈತರು ಖಾಸಗಿಯಾಗಿ ಬ್ರೋಕರ್ ಮೂಲಕ ತರಿಸುವ ಕಟಾವು ಯಂತ್ರದ ಬಾಡಿಗೆ ದರ ಹೆಚ್ಚು ಪಡೆದುಕೊಳ್ಳುವ ಬಗ್ಗೆ ಕ್ರಮ ಕೈಗೊಳ್ಳಲು ಅವಕಾಶ ಇಲ್ಲ. ಖಾಸಗಿ ಕಟಾವು ಯಂತ್ರಗಳಿಗೆ ದರ ಕಡಿಮೆ ಮಾಡಲು ನಾವು ಹೇಳುವಂತಿಲ್ಲ ಎಂದು ಕೈಚೆಲ್ಲಿದ್ದಾರೆ. ತುಂಬಾ ಸಮಸ್ಯೆಯಲ್ಲಿದ್ದಾರೆ. ಒಂದು ಕಡೆ ಮಳೆಯ ಸಮಸ್ಯೆ, ಒಂದು ಕಡೆ ಹೊಳೆ ನೀರಿನ ಸಮಸ್ಯೆ. ಮೊನ್ನೆ ಹೊಳೆ ನೀರು ಮೇಲ್ಗಡೆ ಬಂದು ಒಂದು ಗುಳ್ಳ ಎಲ್ಲ ನಷ್ಟ ಆಗಿದೆ. ಮತ್ತು ಈ ಥರ ಭತ್ತ ಕಟಾವು ಮಾಡುವಾಗ ಮೆಷಿನ್ ಅವರು 2,500 ಹೇಳ್ತಿದ್ದಾರೆ. 1,800 ಅಂತ ಹೇಳಿದರು. ಹಾಗಾಗಿ DC ಅವರದ್ದು ನಾವು ಒಂದು ಮನವಿ, ಒಂದೊಂದು ಊರಿಗೆ ಒಂದೊಂದು ಮೆಷಿನ್ ಕಳಿಸಿದರೆ ಎಲ್ಲ ರೈತರಿಗೆ ತುಂಬ ಅನುಕೂಲ ಆಗ್ತದೆ. ಇದು ಕಮಿಷನ್ ಬೇರೆ ಹೋಗ್ತದೆ ಇದರಲ್ಲಿ 2,500 ಪುನಃ. ಮಂದಿನಲ್ಲಿ ಒಂದು 2-3 ಎಕರೆ ಗದ್ದೆಯಲ್ಲಿ ಭತ್ತವನ್ನು ಮಾಡ್ತಾ ಇದೆ ಪ್ರತಿ ವರ್ಷ. ಆದರೆ ನಾವು ಪ್ರತಿ ವರ್ಷ ಏನು ಸಮಸ್ಯೆ ಆಗ್ತದೆ, ಭತ್ತ ಕೊಯ್ಯುವರ ಒಂದು ಮಿಷಿನ್ನ ನಮಗೆ ನಾವು ಭಾರಿ ಸಮಸ್ಯೆ ಆಗ್ತಾ ಉಂಟು. ಯಾಕಂತ ಹೇಳಿದರೆ ಈಗ DC ಅವರು 1,800 ತಗೊಳ್ಳಿ ಅಂತ ಅಲ್ಲಿ ಹೇಳಿದ್ದಾರೆ. ಆದರೆ ಇಲ್ಲಿ ಭತ್ತ ಕಟಾವು ಮಾಡುವವರು 2,500 ಭತ್ತ ತಗೊಳ್ತಿದ್ದಾರೆ. ಆ ಥರ ಮಾಡಿದರೆ ನಮಗೆ ಯಾವ ರೀತಿ ನಾವು ಬೇಸಾಯ ಮಾಡೋದು? ನಮಗೆ ಕಷ್ಟ ಆಗ್ತಾ ಉಂಟು. ನಾವು ಹೇಳೋದು ಇಷ್ಟೇ, 1,800 ಅವರು ಹೇಳಿದ ಮೇಲೆ ಅದು ಅಷ್ಟೇ ತಗೊಳ್ಳಬೇಕು. ಅದಕ್ಕೆ DC ಅವರು ಅಲ್ಲಿಂದಲೇ ಏನಾದರೂ ವ್ಯವಸ್ಥೆ ಮಾಡಬೇಕಂತ ನಾವು ಹೇಳ್ತಾ ಇದ್ದೇವೆ. 1.5-2 ಎಕರೆ ಸಾಗುವಳಿ ಉಂಟು. ನಾವು ಈ ಕಟಾವುಗೆ ಬಂದಾಗ, ಇಲ್ಲಿ ಕೊಯ್ಲಿಗೆ ಬಂದಾಗ ಕಟಾವು ಮಾಡುವವರಿಗೆ 2,500 ಅಂತ ಕೇಳ್ತಾರೆ. ಇಲ್ಲಿ ಪಾಪದವರು, ತುಂಬ ಜನ ಪಾಪದವರು ಕಷ್ಟಪಟ್ಟು ದುಡಿದು ಇಲ್ಲಿ ಮಳೆ ಬರ್ತಾ ಉಂಟು. ಅರ್ಧಂಬರ್ಧ ಕೊಯ್ಲು ಮಳೆಗೆ ಹೋಗಿದೆ. ಇದ್ದದನ್ನು ಒಂದು ಕಟಾವು ಮಾಡಿ ಒಂದು ಮನೆಗೆ ತಗೊಂಡು ಹೋಗುವ ಅಂತ ಹೇಳಿದ್ರೆ ಇವರದೊಂದು ಇದು ಮೆಷಿನಿಗೆ 2,000 ಅಂತ ಹೇಳ್ತಾರೆ ಗಂಟೆಗೆ. ತುಂಬ ಕಷ್ಟ ಆಗ್ತಿದೆ. ಇದನ್ನು ಯಾರಾದರೂ DC ಒಂದು ಅದಕ್ಕೆ ಒಂದು ಕರೆಕ್ಟಾಗಿ ಒಂದು ವ್ಯವಸ್ಥೆ ಮಾಡಿಕೊಡಬೇಕಾಗಿ ನಮ್ಮ ಈ ಕೊಯ್ಲಿಗೆ ಬರುವಂಥ ಮಿಷನ್ಗೆ ಫಸ್ಟಿಗೆ ಒಂದು ರೇಟ್ ಹೇಳಿದ್ದಾರೆ, ಮತ್ತು ಪೇಪರಲ್ಲಿ 1,800 ಬಂದಿದೆ. ಈಗ ಇಲ್ಲಿ ನಮಗೆ 2,500ಗಿಂತ ಕಮ್ಮಿ ತಗೊಳ್ಳೋದಿಲ್ಲ ಅಂತ ನಮ್ಮನ್ನು ಇದು ಮಾಡಿ ಈಗ ನಾವು ಕೊಯ್ಲಿಗೆ 2,500 ಕೊಟ್ಟು ಗಂಟೆಗೆ 2,500 ಕೇಳ್ತಾ ಇದ್ದಾರೆ. ಈ 2,500 ಕೊಟ್ಟು ನಾವು ಯಾವ ರೀತಿಯಲ್ಲಿ ಬೇಸಾಯ ಮಾಡಬೇಕಂತ ನಮಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ನಾವು ಇಷ್ಟು ಕಷ್ಟಪಟ್ಟು ಮಾಡಿದ್ರು ಇದರಲ್ಲಿ ಕಮಿಷನ್ ಮಾಡುವವರಿದ್ದಾರೆ, ಇದೆಲ್ಲ ಇದ್ದಾರೆ. ಆದರೆ DC ಆರ್ಡರ್ ಕೇಳುವವರೇ ಇಲ್ಲ. ಈಗ ಅಂತ ಒಂದು ಪರಿಸ್ಥಿತಿ ನಮ್ಮ ಊರಿಗೆ ಬಂದಿದೆ. ಈ ಮಟ್ಟೂರಲ್ಲಿ ಕಾಳಜಿ ಇಲ್ಲ ರೈತರ ಬಗ್ಗೆ. ಯಾಕೆಂದರೆ ಮಟ್ಟೂರಲ್ಲಿ ನಾವು ಇಷ್ಟೆಲ್ಲ ನೀರು ಬಂದು ಮುಳುಗಿ ಹೋಗಿದೆ, ಮಳೆ ಬಂದು ಇಂಥದ್ದೆಲ್ಲ ಒಂದು ಅವಸ್ಥೆ ಆಗಿದೆ ನಮ್ಮದು. ಆದರೂ ಈಗ ಕೊಯ್ಲಿಗೆ ಅವರು ಗಂಟೆಗೆ 2,500. ಆ 2,500 ಕೊಟ್ಟು ನಾವು ಹೇಗೆ ಅದನ್ನು ಇದು ಮಾಡುವುದು? ಇಷ್ಟು ನಾವು ಇದು ಕಷ್ಟಪಟ್ಟು ದುಡಿದದ್ದಕ್ಕೆ ನಮಗೆ ಏನಾದರೂ ಒಂದು ಸಿಗಬೇಕು ಅಂತ ಆಸೆ ನಮ್ಮಲ್ಲಿ ಇರುವುದಿಲ್ವಾ? ಸುರೇಶ್ ಶರ್ಮಾ, V4 ನ್ಯೂಸ್, ಪಡುಬಿದ್ರೆ.